गोविन्दाय नमो नमः। हरे कृष्ण हरे कृष्ण हरे कृष्ण 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 हरे हरे कृष्ण कृष्ण हरे 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 राम हरे राम हरे राम 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 हरे हरे राम राम हरे हरे नमः पंकजनाभाय नमः पंकजनाभाय नमः पंकजमालिने नमः पंकजमालिने नमः पंकजनेत्राय नमः पंकजनेत्राय नमस्ते पंकजांग्रये नमस्ते पंकजाग्रये हरे कृष्ण हरे कृष्ण 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 हरे 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 राम 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 हरे 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 कृष्ण हरे कृष्ण 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 हरे हरे कृष्ण कृष्ण हरे 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 राम हरे राम हरे राम हरे राम 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 हरे हरे राम राम हरे हरे ಹರೇ ಕೃಷ್ಣ ರೀನಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಧನ್ಯವಾದ ಮಾತಾಜಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓದುವ ನಾವು. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 15 ಶ್ಲೋಕ 10. ಇದು ಓದಿ ಆಯ್ತಾ? ಸುಮಿತ್ರಮ್ಮ ಮಾತಾಜಿ ಓದಿದ್ರ? ಕಂಪ್ಲೀಟ್ ಓದಿದ್ರ? ಇದು ಓದಿದ್ನಲ್ಲ ಮಾತಾಜಿ. ಓಕೆ. 11ನೇ ಶ್ಲೋಕ ಮಂಜುಳಾ ಮಾತಾಜಿ ಓದಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಬಂದಿ? ಪಾರ್ವತಮ್ಮ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಯದಾದಿತ್ಯಗತಂ ತೇಜೋ ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಓದಿಸಿ. ರಾಮಾವಿಶ್ಯ ಚ ಭೂತಾನಿ ಮುತ್ಸಜ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಗಾಮ ಪ್ರವೀಣ ವಿಶ್ವ ಮಾತಾಜಿ ಚ ನಿಮ್ಮನ್ನ ಪೋಸ್ಟ್ ಭೂತಾನಿ ಮಾಡಿದೆ. ಧಾರಯಾಮ್ಯಹ ಮೋಜಸಾ ಪುಷ್ಣಾಮಿ ಚೌ ಮಾತಾಜಿ ಒಂದ್ಸಲಿ ಓದಿ, ನೆನೆ ಉಷ್ಣಾಮಿ ಕೇಳಿಸ್ಕೊಂಡಿಲ್ಲ. ಚೌಷಧಿ ಸರ್ವಾ. ಉಷ್ಣಾಮಿ ಚೌಷಧಿ ಚೌಷಧೇ ಸರ್ವಾಹ. ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದಿದ್ರು. ಓದಿದ್ದು ಶೋಭಾ ಮಾತಾಜಿ ಓದಿದ್ದು ಮಾತಾಜಿ. ಶೋಭಾ ನಾರಾಯಣ್ ಮಾತಾಜಿ. ಇಲ್ಲ, ಶೋಭಾ ಭಟ್ ಶೋಭಾ ನಾರಾಯಣ ಆಗಿಲ್ಲ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಯಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವಾರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ಶ್ಲೋಕಕ್ಕೆ ಹೋಗುವ. ಶ್ಲೋಕ 17ನೇ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 15 ಶ್ಲೋಕ 11. ಉತ್ತಮ ಪುರುಷಸ್ತ್ವನ್ಯಃ
उत्तमः पुरुषस्त्वन्यः परमात्मेत्युदाहृतः परमात्मेत्युदाहृतः यो लोकत्रयमाविश्य यो लोकात्रयमाविश्य बिभर्त्याव्यय ईश्वरः विवर्ताव्यय ईश्वरः उत्तमपुरुषस्तन्यः उत्तमः पुरुषस्त्वन्यः परमात्मेत्युदाहृतः परमात्मेत्युदाहृतः यो लोकत्रयमाविश्य यो लोकात्रयमाविश्य बिभर्त्याव्यय ईश्वरः विवर्त्याव्यय ईश्वरः ಇಲ್ಲಿ ಪದಗಳ ಅರ್ಥ ನೋಡುವ. ಉತ್ತಮಃ ಅತ್ಯುತ್ತಮನು, ಪುರುಷಃ ಪುರುಷನು, ತು ಆದರೆ, ಅನ್ಯಃ ಇನ್ನೊಬ್ಬನು, ಪರಮ ಪರಮನಾದ, ಆತ್ಮ ಆತ್ಮನು, ಇತಿ ಎಂದು, ಉದಾಹೃತಃ ಹೇಳಲಾಗಿದೆ, ಯಾವ, ಲೋಕ ವಿಶ್ವದ, ತ್ರಯಂ ಮೂರು ಭಾಗಗಳನ್ನು, ಅವಿಶ್ಯ ಪ್ರವೇಶಿಸಿ, ಬಿಭರ್ತಿ ಪೋಷಿಸುತ್ತಾನೆ, ಅವ್ಯಯನಾದ ಈಶ್ವರಃ ಪ್ರಭುವು ಅಂತ ಹೇಳ್ಕೊಂಡು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಇವರಿಬ್ಬರಲ್ಲದೆ ಅಂದ್ರೆ ಅಲ್ಲಿ ದ್ವಾವಿಮೌ ಪುರುಷ ಲೋಕೆ ಅಂದ್ರೆ ಪುರುಷರಲ್ಲಿ 2 ವರ್ಗಗಳು, ಕ್ಷರ ಮತ್ತೆ ಅಕ್ಷರರು. ಈ ಐಕ ಜಗತ್ತಿನಲ್ಲಿ ಇರುವ ಎಲ್ಲ ಜೀವಿಗಳು ಕ್ಷರರು ಅಂತ ಹೇಳಿತ್ತು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವ ಎಲ್ಲಾ ಜೀವಿಗಳು ಅಕ್ಷರರು ಅಂತ ಹೇಳ್ಕೊಂಡು, ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ ಅಂತ ಹೇಳ್ಕೊಂಡು ಅವನನ್ನ ಉತ್ತಮ ಪುರುಷ ಅಂತ ಕರೀತಾರೆ. ಕ್ಷರ ಅಕ್ಷರರಲ್ಲದೆ ಒಂದು ಅತ್ಯುತ್ತಮನಾದ ಅಂತ ಹೇಳಿದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ, ಉತ್ತಮ ಪುರುಷ ಅಂತ ಇಲ್ಲಿ ಹೇಳ್ತಾ ಇದೆ. ಉತ್ತಮ ಪುರುಷಸ್ತ್ವನ್ಯಾಹ ಪರಮಾತ್ಮೇತ್ಯುದಾಹೃತಃ उत्तमः परमात्मेत्युदाहृतः यो लोकत्रयमाविश्य बिभर्त्याव्यय ईश्वरः यो लोकत्रयमाविश्य बिभर्त्याव्यय ईश्वरः उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्याव्यय ईश्वरः उत्तमः यो लोकत्रयमाविश्य बिभर्त्याव्यय ईश्वरः उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्याव्यय ईश्वरः उत्तमः ಓದಿಸ್ಬೋದು ಮಾತಾಜಿ, ಓದಿಸಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿವರ್ತ್ಯಾವ್ಯಯ ಈಶ್ವರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅನುಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಲೋಕತ್ರಯಂ ಆವಿಶ್ಯ ಅಂತ ಬರ್ತದೆ, ಅದು ಒಟ್ಟಿಗೆ ಹೇಳೋದು ಲೋಕತ್ರಯಂ ಆವಿಶ್ಯ. ಹಾಗಾಗಿ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ಅಂದ್ರೆ ಬಿಭರ್ತಿ ಅವ್ಯಯ ಈಶ್ವರ ಅಂತ ಇರುವಂತದ್ದು. ಬಿಭರ್ತಿ ಅವ್ಯಯ ಬಿಭರ್ತ್ಯವ್ಯಯ ಅಂತ ಬರುತ್ತೆ. ಬಿಭರ್ತ್ಯವ್ಯಯ ಈಶ್ವರಃ ಭರ್ತ್ಯ ಅಲ್ಲಿರುವಂತದ್ದು ಭರ್ತ್ಯ. ಹರೇ ಇನ್ನೊಂದ್ಸಲ ಓದಿ, ಇಡೀ ಓದಿ. ಉತ್ತಮ ಪುರುಷಸ್ತ್ವನ್ಯಃ
परमात्मेत्युदाहृतः यो लोकत्रयमाविश्य बीभत्यव्यय ईश्वरः ईश्वरः हरे कृष्ण हरे कृष्ण ಮಾತಾಜಿ ಭಕ್ತಿಶಾಸ್ತ್ರದ ಕ್ಲಾಸ್ ಇದೆ, ನಾನು ಅವ್ರಿಗೆ ಓದಿಸ್ತೀನಿ. ಆಯ್ತು ಮಾತಾಜಿ. ಲೋಕಜೀವನಿ ಮಾತಾಜಿ ಓದಿ. ಲೋಕಜೀವನಿ ಮಾತಾಜಿ, ಮಂಜುಳಾ ಮಾತಾಜಿ, ಶ್ರುತಿ ಮಾತಾಜಿ. ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೆ ತ್ಯುದಾಹೃತಃ. ಅಲ್ಲಿ ನೋಡಿ ಪರಮ ಆತ್ಮ ಇತಿ ಉದಾಹೃತ ಅಂತ ಬರ್ತದೆ. ಪರಮ ಆತ್ಮ ಇತಿ ಉದಾಹೃತಃ, ಪರಮಾತ್ಮೇತ್ಯುದಾಹೃತಃ ಅಂತ ಬರುತ್ತೆ. ಬಿಡಿಸಿ ಓದಿಸ್ಬೇಕಾ? ಪರಮ ಆತ್ಮ ಇತಿ ಉದಾಹೃತಃ ಪರಮಾತ್ಮೇತ್ಯುದಾಹೃತಃ. ಹರೇ ಕೃಷ್ಣ ಮಾತೆ. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾವೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ಧನ್ಯವಾದಗಳು. ಧನ್ಯವಾದಗಳು. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗೋ ಮಾತಾಜಿ. ಓಕೆ. ಶ್ಲೋಕ 18. ಯಸ್ಮಾತ್ ಅಕ್ಷರಮತೀತೋಹಂ ಸಾರಿ ಯಸ್ಮಾತ್ ಕ್ಷರಮತೀತೋಹಂ, ಅಕ್ಷರ ಅಲ್ಲ ಅದು ಕ್ಷರಂ ಆಗ್ತದೆ, ಸಾರಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಇಲ್ಲಿ ಪದಗಳ ಅರ್ಥ ನೋಡುವ. ಯಸ್ಮಾತ್ ಏಕೆಂದರೆ, ಕ್ಷರಂ ನಾಶವಾಗುವುದಕ್ಕೆ, ಅತೀತಃ ಅತೀತನು, ಅಹಂ ನಾನು, ಅಕ್ಷರಾತ್ ಚ್ಯುತಿ ಹೊಂದದವರನ್ನು ಮೀರಿ, ಅಪಿ ಕೂಡ, ಚ ಮತ್ತು, ಉತ್ತಮಃ ಅತಿ ಉತ್ತಮನು, ಅತಃ ಅಸ್ಮಿ ಅತೋಸ್ಮಿ ಅತಃ ಆದ್ದರಿಂದ, ಅಸ್ಮಿ ಆಗಿದ್ದೇನೆ, ಲೋಕೆ ಪ್ರಪಂಚದಲ್ಲಿ, ವೇದ ಸಾಹಿತ್ಯದಲ್ಲಿ, ಚ ಮತ್ತು, ಪ್ರಥಿತಃ ಪ್ರಸಿದ್ಧನು, ಪುರುಷ ಉತ್ತಮಃ ಪರಮಪುರುಷನೆಂದು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತಿ ಉತ್ತಮನು. ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತದೆ ಅಂತೇಳಿ ಇಲ್ಲಿ ಭಗವಂತ ಹೇಳುವಂಥದ್ದು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ.
अक्षरादपिचोत्तमः अतोऽस्मि लोके वेदे च प्रथितः पुरुषोत्तमः अतोऽस्मि लोके वेदे च प्रतिथः पुरुषोत्तमः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ ಈ ಸೀದೆದು. ಚಂದನ ಮಾತಾಜಿ ಓದಿ. हरे कृष्ण माताजी. यस्मात् क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतीतः पुरुषोत्तमः. हरे कृष्ण माताजी. ಹರೇ ಕೃಷ್ಣ. ಧನ್ಯವಾದಗಳು. ದೀಪಾ ಬಾಳಿಕ ಮಾತಾಜಿ ಓದಿ. हरे कृष्ण. यस्मात् क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः. हरे कृष्ण माताजी. धन्यवाद. ಕನ್ನಡ ಸೌಮೇಶ್ವರಿ ಮಾತಾಜಿ ಓದಿ. ಕನ್ನಡ ಸೌಮೇಶ್ವರಿ ಮಾತಾಜಿ. ಕನ್ನಡ ಸೌಮೇಶ್ವರಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಶ್ಲೋಕ 18. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತೀತ ಪುರುಷೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಓದಿ. ಲಿಂಗನಗೌಡ ಪ್ರಭುಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 19. यो ಮಾಂ ಏವಂ ಅಸಮ್ಮೂಢಃ ಯೋ ಮಾಮೇವಂ ಸಮ್ಮೂಢೋ ಅಲ್ಲಿ ಏವಂ ಬಿಡಿಸಿ ನಾನು ಓದಿಸ್ತೇನೆ. ಯಹ ಮಾಂ ಏವಂ ಅಸಮ್ಮೂಢಃ ಅಲ್ಲಿ ಏವಂ ಮಾ ಅಂತಾನೆ ಹೇಳ್ಬೇಕು, ಇಲ್ಲಾಂದ್ರೆ ಏವಂ ಅಂತ ಕೊಟ್ರೆ ನೀವು ಅಸಮ್ಮೂಢ ಅಂತ ಹೇಳ್ಬೇಕು. ಯೋ ಮಾಮೇವಂ ಅಸಮ್ಮೂಢೋ ಯೋ ಮಾಮೇವಂ ಅಸಮ್ಮೂಢೋ ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ
यो सम्मोढो जानाति पुरुषोत्तमम् स सर्वविद् भजति मां सर्वभावेन भारत स सर्वविद् भजते मां सर्वभावेन भारत ಈ ಪದಗಳ ಅರ್ಥ ನೋಡುವ. ಯಾವ ಮಾಂ ನನ್ನನ್ನು ಏವಂ ಹೀಗೆ ಅಸಮ್ಮೂಢಃ ಸಂದೇಹವಿಲ್ಲದವನು ಜಾನಾತಿ ತಿಳಿಯುತ್ತಾನೋ ಪುರುಷ ಉತ್ತಮಂ ದೇವೋತ್ತಮ ಪರಮ ಪುರುಷನೆಂದು ಸ ಅವನು ಸರ್ವವಿತ್ ಸರ್ವಜ್ಞನು ಭಜತಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ ಮಾಂ ನನಗೆ ಸರ್ವಭಾವೇನ ಎಲ್ಲಾ ರೀತಿಗಳಲ್ಲಿ ಭರತ ಪುತ್ರನೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಅಂತೇಳಿ ಹೇಳ್ತಾ ಇದೆ. ಈ ಒಂದಿದ್ರಲ್ಲಿ ಯಾರಿಗೆ ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾವುದೇ ಸಂದೇಹವಿಲ್ಲದೆ ಅಂತವನು ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ತಿಳಿತಾರೆ. ಅವನು ಎಲ್ಲವನ್ನು ತಿಳಿದವನು, ಮತ್ತೆ ಅವನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ತಾನೆ ಅಂತೇಳಿ ಈ ಒಂದು ಶ್ಲೋಕದ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ यो पुरुषोत्तमम् स सर्वविद् भजति मां सर्वभावेन भारत स सर्वविद् भजति मां सर्वभावेन भारत यो मामेवमसम्मूढो जानाति पुरुषोत्तमं स सर्वविद् भजति मां सर्वभावेन भारत यो मामेवमसम्मूढो जानाति पुरुषोत्तमं सर्वविद् भजति मां सर्वभावेन भारत यो मामेवमसम्मूढो जानाति पुरुषोत्तमं स सर्वविद् भजति मां सर्वभावेन भारत यो सम्मूढो जानाति पुरुषोत्तमं स सर्वविद् भजते मां सर्वभावेन भारत ಹರೇ ಕೃಷ್ಣ. ಓದಿಸ್ಬೋದು. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯೋ ಮಾಮೇಮಂ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಯೋ ಮಾಮೇವಮಸಮ್ಮೂಢಲ್ಲಿ ಮೇವಮಸಂ ಅಂತೇಳಿ ಬರ್ಬೇಕು. ಯೋ ಮಾಮೇವಮಸಮ್ಮೂಢೋ ಯೋ ಮಾಮೇವ ಮಾ ಬರ್ಬೇಕಲ್ಲಿ. ಕೊಟ್ರೆ ನೀವು ಅಸಮ್ಮೂಢ ಅಂತ ಹೇಳ್ಬೇಕಾಗ್ತದೆ. ಯೋ ಮಾಮೇವಮಸಮ್ಮೂಢೋ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋ ಮಾಮೇ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜಂತಿ ಮಾಂ ಸರ್ವಭಾವೇನ ಭಾರತ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಭಕ್ತಿ ನಂದಿನಿ ಮಾತಾಜಿ ಓದಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಓಕೆ. यो माम् एवमसम्मूढो जानति पुरुषोत्तमं सा सर्वविद् भजति मां सर्वभावेन भारत. हरे कृष्ण माताजि. ಧನ್ಯವಾದಗಳು. ಪದ್ಮಾ ಜಿ.ಎಸ್. ಮಾತಾಜಿ ಓದಿ. हरे कृष्ण. यो मामेवमसम्मूढो जानाति पुरुषोत्तमं स सर्वविद् भजति मां ಸರ್ವಭಾವೇನ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ. ಕೊನೆ ಶ್ಲೋಕ ಇದು, ಈ ಅಧ್ಯಾಯದ್ದು 20ನೇ ಶ್ಲೋಕ. ಇತಿ ಗುಹ್ಯತಮಂ ಶಾಸ್ತ್ರಂ
इति गुह्यतमं शास्त्रम् इदमुक्तं मया नघ इदमुक्तं मया नघ एतद्बुद्ध्वा बुद्धिमान् स्यात् एतद्बुद्ध्वा बुद्धिमान् स्यात् कृतकृत्यश्च भारत कृतकृत्यश्च भारत इति गुह्यतमं शास्त्रम् इदमुक्तं मया नघ इति इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत एतद्बुद्ध्या बुद्धिमान् स्यात् कृतकृत्यश्च भारत ಈ ಪದಗಳ ಅರ್ಥ ನೋಡುವ. ಇತಿ ಹೀಗೆ, ಗುಹ್ಯತಮಂ ಅತಿ ರಹಸ್ಯವಾದ, ಶಾಸ್ತ್ರಂ ಅಪೌರುಷೇಯ ಧರ್ಮಗ್ರಂಥವನ್ನು, ಇದಂ ಈ, ಉಕ್ತಂ ಹೇಳಲಾಗಿದೆ, ಮಯ ನನ್ನಿಂದ, ಅನಘ ಪಾಪರಹಿತನೇ. ಅಲ್ಲಿ ಮಯಾನಘ ಅಂತ ಹೇಳಿದ್ರೆ ಮಯ ಅನಘ ಮಯಾನಘ ಅಂತ ಬರುತ್ತೆ, ಪಾಪರಹಿತನೇ. ಏತದ್ ಇದನ್ನು, ಬುದ್ಧ್ಯ ತಿಳಿದು, ಬುದ್ಧಿಮಾನ್ ಬುದ್ಧಿವಂತನು, ಸ್ಯಾತ್ ಆಗುತ್ತಾನೆ, ಕೃತಕೃತ್ಯ ತನ್ನ ಪ್ರಯತ್ನಗಳಲ್ಲಿ ಅತ್ಯಂತ ಪರಿಪೂರ್ಣನು, ಚ ಮತ್ತು ಭರತ ಪುತ್ರನೇ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಾರೆ, ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत बुद्धिमान् स्यात् कृतकृत्यश्च भारत इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत इति इदमुक्तं मया गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत. हरे कृष्ण. ओदिसಬಹುದು ಮಾತಾಡಿ. MG ಭೂಮಿಕಾ ಮಾತಾಜಿ ಓದಿ. इति गुह्यतं शास्त्रम् तमम् इति गुह्यतमं शास्त्रम् इति गुह्यतमं शास्त्रम् इदमुक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत. हरे कृष्ण. हरे कृष्ण. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत. ಹರೇ ಕೃಷ್ಣ. ಧನ್ಯವಾದ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. हरे कृष्ण माताजी. हरे इति कृष्ण. गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत. हरे कृष्ण हरे माताजी. ಧನ್ಯವಾದಗಳು. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. इति गुह्यतमं शास्त्रम् इदमुक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 20. इति गुह्यतमं शास्त्रम् इदमुक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು. ಓಕೆ, ಇದೆಲ್ಲರೂ ಹೇಳುವ ಒಟ್ಟಿಗೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು
उपनिषत्सु ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायाम् उपनिषत्सु ब्रह्मविद्यायां योगशास्त्रे योगशास्त्रे श्रीकृष्णार्जुन संवादे श्रीकृष्णार्जुनसंवादे पुरुषोत्तम योग प्राप्ति योगो नामः पुरुषोत्तमप्राप्तियोगो नामः पञ्चदशोऽध्यायः पञ्चदशोऽध्यायः। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे कृष्ण हरे 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 राम 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 हरे 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 कृष्ण माताजी ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ 16ನೇ ಅಧ್ಯಾಯ. ಅಥ ಷೋಡಶೋಧ್ಯಾಯಃ अथ श्री षोडशोऽध्यायः ದೈವಾಸುರ ಸಂಪದ ವಿಭಾಗ ಯೋಗಃ दैवासुर संपद विभाग योगः ಶ್ರೀ ಭಗವಾನುವಾಚ श्री भगवानुवाच ಅಭಯಂ ಸತ್ವ ಸಂಶುದ್ಧಿಃ अभयं सत्त्वसंशुद्धिः ಜ್ಞಾನಯೋಗ ವ್ಯವಸ್ಥಿತಿಃ ज्ञानयोगव्यवस्थितिः ದಾನಂ ಧಮಶ್ಚ ಯಜ್ಞಶ್ಚ दानं दमश्च ಸ್ವಾಧ್ಯಾಯಾಸ್ತಪ ಆರ್ಜವಂ स्वाध्यायस्वार्धवम् ಶ್ರೀ ಭಗವಾನುವಾಚ श्रीभगवानुवाच ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ अभयं सत्त्वसंशुद्धिः ज्ञानयोगव्यवस्थितिः ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಾಸ್ತಪ ಆರ್ಜವಂ दानं दमश्च यज्ञश्च स्वाध्यायस्तप आर्जवम् अर्जवम् ಹರೇ ಕೃಷ್ಣ. ಇಲ್ಲಿ ಪದಗಳ ಅರ್ಥ ನೋಡುವ. ಶ್ರೀ ಭಗವಾನ್ ವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ಅಭಯಂ ನಿರ್ಭೀತಿಯು, ಸತ್ವ ಸಂಶುದ್ಧಿ ತನ್ನ ಅಸ್ತಿತ್ವದ ಶುದ್ಧಿಯು, ಜ್ಞಾನದಲ್ಲಿ ಯೋಗ ಸಂಯೋಜಿಸುವ, ವ್ಯವಸ್ಥಿತಿ ಸನ್ನಿವೇಶವು, ದಾನವು, ದಮಃ ಮನೋನಿಗ್ರಹವು, ಚ ಮತ್ತು ಯಜ್ಞ. ಹರೇ ಕೃಷ್ಣ. ಮಾತಾಡೋರು ಮ್ಯೂಟ್ ಮಾಡ್ಕೊಳ್ಳಿ. ಯಜ್ಞಾಚರಣೆಯು, ಚ ಮತ್ತು ಸ್ವಾಧ್ಯಾಯ ವೇದ ಸಾಹಿತ್ಯಾಧ್ಯಯನ, ತಪಃ ತಪಸ್ಸು, ಆರ್ಜವಂ ಸರಳತೆ ಅಂತೇಳಿ ಹೇಳ್ತಾ ಇದೆ ಈ ಒಂದು ಪದಗಳ ಅರ್ಥದಲ್ಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಭರತ ವಂಶಜನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ ಆತ್ಮ ಸಂಯಮ, ಯಜ್ಞ ವೇದಾಧ್ಯಯನ, ತಪಸ್ಸು ಮತ್ತು ಸರಳತೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಈ ಒಂದು 1ನೇ ಶ್ಲೋಕದಲ್ಲಿ ಬರುತ್ತೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡುವ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ अभयं सत्त्वसंशुद्धिः ज्ञानयोगव्यवस्थितिः ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಾಸ್ತಪ ಆರ್ಜವಂ दानं दमश्च स्वाध्यायस्तप आर्जवम् ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಾಸ್ತಪ ಆರ್ಜವಂ अभयं सत्त्वसंशुद्धिः ज्ञानयोगव्यवस्थितिः दानं दमश्च स्वाध्यायस्तप आर्जवम् ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಾಸ್ತಪ ಆರ್ಜವಂ
श्रीभगवानुवाच अभयं ज्ञानं दमश्च यज्ञश्च स्वाध्याय ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तपार्जवम्. ಹರೇ ಕೃಷ್ಣ. ಧನ್ಯವಾದ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಃ ದಾನಂ ಜ್ಞಾನಯೋಗವ್ಯವಸ್ಥಿತಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಹರೇ ಕೃಷ್ಣ. ಧನ್ಯವಾದ. ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ दानं दमश्च यज्ञश्च स्वाध्यायस्तप अर्जवम्. आर्जवं स्वाध्यायस्तप आर्जवं. स्वाध्यायस्तप आर्जवं. हरे कृष्ण. ಧನ್ಯವಾದಗಳು. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸಪ್ತ ಅವರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಇನ್ನೊಂದ್ಸಲ ಹೇಳಿ, ಇಡೀ ಶ್ಲೋಕ ಹೇಳಿ ಇನ್ನೊಂದ್ಸಲ. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸಪ್ತ ಅರ್ಜವಂ. ಸ್ವಾಧ್ಯಾಯಸ್ತಪ, ಅಲ್ಲಿ ಸಪ್ತ ಅಲ್ಲ ಸ್ತಪ ಅಂತ ಬರ್ತದೆ. ಸ್ವಾಧ್ಯಾಯ ಮತ್ತೆ ತಪ, ಅದು ಸ್ವಾಧ್ಯಾಯಸ್ತಪ ಅಂತ ಬರ್ತದೆ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಹರೇ ಕೃಷ್ಣ. ಸರಿ ಹೋಯ್ತು ಮಾತಾಜಿ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಮುಂದಕ್ಕೆ ಹೋಗು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮದನ್ ಸುಮ್ನಿರು. ಓದಿ. ಶ್ರೀ ಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಃ ದಾನಂ ಜ್ಞಾನಯೋಗವ್ಯವಸ್ಥಿತಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿತಾ ಮಾತಾಜಿ? ಓಕೆ. ಸ್ವಾಧ್ಯಾಯ ಸ್ವಲ್ಪ ಇದಾಗ್ತಾ ಉಂಟು. ಸ್ವಾಧ್ಯಾಯಸ್ತಪ ಆರ್ಜವಂ. ಮತ್ತೆ ಅಲ್ಲಿ ಜ್ಞಾನಯೋಗ ಅಲ್ವಾ ಮಾತಾಜಿ? ಜ್ಞಾನಯೋಗ ಅಭಯ ಸತ್ವ ಸಂಶುದ್ಧಿ ಅದೇ ಇನ್ನೊಂದ್ಸಲ ಹೇಳಿ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯ ತಪ ಆರ್ಜವಂ. ಆರ್ಜವಂ. ಮಾತಾಜಿ? ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಧ್ಯಾಯ ಅಂತ ಆಗ್ಬೇಕಲ್ಲಿ. ಧ್ಯ ಅಂತ ಬರ್ತದೆ. ಸ್ವಾಧ್ಯಾಯ ಅಧ್ಯಯನ ಅಂತ ಹೇಳುದಿಲ್ವಾ ನಾವು, ಅಧ್ಯಯನ ಅಂತ, ಆ ರೀತಿ. ಸ್ವಾಧ್ಯಾಯಸ್ತಪ ಆರ್ಜವಂ.
ಸ್ವಾಧ್ಯಾಯ ಆರ್ಜವಂ. ಹರೇ ಕೃಷ್ಣ. ಕರೆಕ್ಟ್ ಮಾತಾಜಿ? ಪ್ರಾಕ್ಟೀಸ್ ಮಾಡಿ ಮತ್ತೆ ಮಾತಾಜಿ ಮುಂದಕ್ಕೆ ಹೋಗ ಮಾತಾಜಿ. ಪ್ರಾಕ್ಟೀಸ್ ಮಾಡಿ. ಓಕೆ. ಹಾ ಶ್ಲೋಕ ಮಾತಾಜಿ. 2. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಇಲ್ಲಿ ಪದಗಳ ಅರ್ಥ ನೋಡುವ. ಅಹಿಂಸಾ ಅಹಿಂಸೆ, ಸತ್ಯಂ ಸತ್ಯ, ಅಕ್ರೋಧ ಕೋಪವಿಲ್ಲದಿರುವಿಕೆ, ತ್ಯಾಗ ತ್ಯಾಗವು, ಶಾಂತಿ ಶಾಂತಿಯು, ಅಪೈಶುನಂ ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ದಯಾ ದಯೆ, ಭೂತೇಶು ಎಲ್ಲ ಜೀವಿಗಳಲ್ಲಿಯೂ, ಅಲೋಲುಪ್ತ್ವಂ ಲೋಭವಿಲ್ಲದಿರುವಿಕೆ, ಮಾರ್ದವಂ ಸಭ್ಯತೆ, ಹ್ರೀ ಸೌಜನ್ಯ, ಅಚಾಪಲಂ ದೃಢತೆ ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ಇದು ದೈವಿ ಗುಣಗಳಲ್ಲಿ ಇರುವಂತ ಲಕ್ಷಣಗಳು. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಹೇಳ್ತಾ ಇದ್ದಾರೆ ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ಮತ್ತೆ ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ಅದೆಲ್ಲ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೈವಿ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ. ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಹೀರಚಾಪಲಂ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಹೀರಚಾಪಲಂ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಮಾರ್ದವಂ ಹೀರಚಾಪಲಂ. ಹರೇ ಕೃಷ್ಣ. ಓದ್ಬೋದು, ಓದಿಸ್ಬೋದು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 2. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಹರೇ ಕೃಷ್ಣ. ಧನ್ಯವಾದಗಳು. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಎಪಿ ಸುಮಿತ್ರಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನಸೂಯ ಮಾತಾಜಿ ಹರೇ ಓದಿ. ಕೃಷ್ಣ ಮಾತಾಜಿ. ತುಂಬಾ ಪ್ರಾಬ್ಲಮ್ ಇದೆ. ಹರೇ ಕೃಷ್ಣ. ಶ್ಲೋಕ 2. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ಧವಂ ಹ್ರೀರಚಾಪಲಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ಹರೇ ಕೃಷ್ಣ. ಧನ್ಯವಾದಗಳು. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಹೀರಚಾಪಲಂ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ಶಾಂತಿರಪೈಶುನಂ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ಧವಂ ಹ್ರೀರಚಾಪಲಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗು. ಶ್ಲೋಕ 3. ತೇಜ ಕ್ಷಮದ್ರತಿ ಶೌಚಂ ಕ್ಷಮಾಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾಃ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಕ್ಷಾಮಧೃತಿ ಶೌಚಂ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ. ಇಲ್ಲಿ ಪದಗಳ ಅರ್ಥ ನೋಡುವ. ತೇಜ ತೇಜಸ್ಸು, ಕ್ಷಮ ಕ್ಷಮೆ, ಧೃತಿ ಸ್ಥೈರ್ಯ, ಶೌಚಂ ಶುಚಿತ್ವ, ಅದ್ರೋಹ ಅಸೂಯೆ ಇಲ್ಲದಿರುವಿಕೆ, ನ ಅತಿಮಾನಿತ ಗೌರವ ನಿರೀಕ್ಷೆ ಇಲ್ಲದಿರುವಿಕೆ, ಭವಂತಿ ಇರುತ್ತವೆ, ಸಂಪದಂ ಗುಣಗಳನ್ನು, ದೈವಿ ದಿವ್ಯ ಸ್ವಭಾವದ, ಅಭಿಜಾತಸ್ಯ ತಳೆದು ಹುಟ್ಟಿದವನಿಗೆ, ಭಾರತ ಭರತಪುತ್ರನೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ ಅಲ್ಲಿಯವರೆಗೆ ಆಗಿತ್ತು. ಅವಾಗ್ಲೇ ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತನಾಗಿರುವುದು, ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ದೈವಾಸುರ ಸಂಪದ ವಿಭಾಗ ಯೋಗ, ಅಂದ್ರೆ ದೈವಿ ಗುಣ ಮತ್ತೆ ಆಸುರಿ ಸ್ವಭಾವಗಳ ಬಗ್ಗೆ ಹೇಳ್ತಾ ಇರುವಂತದ್ದು. ಮೊದಲಿಗೆ ಇಲ್ಲಿ ಈ 3 ಶ್ಲೋಕದಲ್ಲಿ ದೈವಿ ಗುಣಗಳು ಯಾವ್ದೆಲ್ಲ ಅಂತೇಳಿ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಇಷ್ಟೆಲ್ಲ ಈಗ ಯಾವ್ದೆಲ್ಲ ಹೇಳಿತು? ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನ ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತನಾಗಿರುವುದು. ಇದಿಷ್ಟು ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ತೇಜ ಕ್ಷಮಾಸ್ತ್ರತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಶ್ಲೋಕ 3. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ.
ಧನ್ಯವಾದ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ 3. ತೇಜಃ ಕ್ಷಮಃ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಕನ್ನಡ ಸೌಮ್ಯಶ್ರೀ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 3. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತೇಜಂ ಕ್ಷಮಾ ಧೃತಿ. ತೇಜಂ ಅಲ್ಲ, ಅದು ತೇಜ. ತೇಜಃ ತೇಜ ಕ್ಷಮಾ ಧೃತಿ ಶೌಚಂ. ತೇಜಃ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ. ಓಕೆ. ಶ್ಲೋಕ 4. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಇಲ್ಲಿ ಪದಗಳ ಅರ್ಥ ನೋಡುವ. ದಂಭೋ ಅಂತ ಹೇಳಿದ್ರೆ ದಂಭ ಅಹಂಕಾರವು, ದರ್ಪಃ ದರ್ಪವು, ಅಭಿಮಾನಃ ದುರಾಭಿಮಾನವು, ಚ ಮತ್ತು ಕ್ರೋಧಃ ಕೋಪವು, ಪಾರುಷ್ಯಂ ಕಾಠಿಣ್ಯವು, ಏವ ಖಂಡಿತವಾಗಿಯೂ, ಚ ಮತ್ತು ಅಜ್ಞಾನಂ ಅಜ್ಞಾನವು, ಚ ಮತ್ತು ಅಭಿಜಾತಸ್ಯ ತಳೆದು ಹುಟ್ಟಿದವನಿಗೆ. ಅಲ್ಲಿ ಅಜ್ಞಾನಂ ಚಾಭಿಜಾತಸ್ಯ ಅಂತ ಹೇಳಿದ್ರೆ ಚ ಅಭಿಜಾತಸ್ಯ ಅಂತ ಅರ್ಥ ಅಲ್ಲಿ ಆಗುವಂಥದ್ದು ಬಿಡಿಸುವಾಗ. ತಳೆದು ಹುಟ್ಟಿದವನಿಗೆ ಪಾರ್ಥ ಪ್ರತಿಯ ಮಗನೇ, ಸಂಪದಂ ಗುಣಗಳನ್ನು, ಆಸುರೀಂ ಆಸುರ ಸ್ವಭಾವದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಥನೆ ಜಂಬ ದರ್ಪ ಅಭಿಮಾನ ಕ್ರೋಧ ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೆ ದೈವಿ ಗುಣಗಳ ಬಗ್ಗೆ ಹೇಳಿದ್ರೆ ಈ ಶ್ಲೋಕದಲ್ಲಿ ಆಸುರಿ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ರಾಕ್ಷಸಿ ಸ್ವಭಾವಕ್ಕೆ ಸೇರಿದವರ ಗುಣಗಳು ಜಂಬ ದರ್ಪ ಅಭಿಮಾನ ಕ್ರೋಧ ಕ್ರೌರ್ಯ ಮತ್ತು ಅಜ್ಞಾನ ಅಂತೇಳಿ ಹೇಳ್ತಾ ಇದೆ. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪ್ರಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ.
ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಭೋ ದರ್ಪ ಅತಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಹರೇ ಕೃಷ್ಣ. ಧನ್ಯವಾದಗಳು. MN ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಡಂಭೋ ದರ್ಪೋ ಅತಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಅಜ್ಞಾನಂ ಚಾಭಿಜಾತಸ್ಯ. ಅಲ್ಲಿ ಚ ಅಭಿಜಾತ, ಹಾಗಾಗಿ ಚ ಅಂತ ಹೇಳಬೇಕು ಅಲ್ಲಿ. ಅಜ್ಞಾನಂ ಚ ಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಅಲ್ಲಿ ನೀವು ಅಜ್ಞಾನಂ ಚಾಭಿಜಾತಸ್ಯ ಅಂತಾನೆ ಓದಿ. ಚ ಅಭಿ ಬೇಕಾಗಿಲ್ಲ, ಚಾಭಿಜಾತಸ್ಯ ಅಂತಾನೆ ಓದ್ಬೋದು. ಅಜ್ಞಾನಂ ಚ ಜಾತಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. MG ಭೂಮಿಕಾ ಮಾತಾಜಿ ಓದಿ. ಹೇಳಿ, ಯಾರು ಅದು? ಪ್ರಿಯಾಂಕಾ ಮಾತಾಜಿ. ಹೇಳಿ ಮಾತಾಜಿ. ಫಸ್ಟ್ ಲೈನ್ ನಲ್ಲಿ ಲಾಸ್ಟ್ ವರ್ಡ್ ಅತಿಮಾನಶ್ಚ ಅಂತ ಇದೆಯಲ್ಲ, ಬುಕ್ ಅಲ್ಲಿ ಅಭಿಮಾನಶ್ಚ ಅಂತಿದೆಯಲ್ಲ. ಹೌದು. ಇಲ್ಲಿ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅರ್ಥದಲ್ಲಿ? ದುರಭಿಮಾನ, ಅಭಿಮಾನ ಅಂತಾನೆ ಕೊಟ್ಟಿದ್ದಾರೆ. ಕರೆಕ್ಟ್. ಅಭಿಮಾನಶ್ಚ ಅಂತ ಇದೆ. ನಾನು ಏನಂತಿದ್ದೆ? ಹೇಳ್ಬೋದು ಮಾತಾಜಿ, ಹೇಳ್ಬೋದು. ನಾನು ಓದುವಾಗ ಓದಿದ್ದೇನೆ, ಆದ್ರೆ ನಾನು ನೋಟ್ ಮಾಡ್ಲಿಲ್ಲ. ಅಲ್ಲಿ ಇಲ್ಲಿ ಕೂಡ ನೋಡಿ, ಅಲ್ಲಿ ಡಂಬೋ ಅಂತ ಉಂಟು, ದಂಬೋ ಅಂತ ಉಂಟು ಇಲ್ಲಿ. ಅದಕ್ಕೆ ದಂಬೋ ದರ್ಪೋ ಅಭಿಮಾನ. ದಂಬೋ ಅಂತಿದೆ ಮಾತಾಜಿ. ಅದು ಕೂಡ ದಂಬೋ ಅಂತಿದೆ ಮಾತಾಜಿ. ಡಂಬೋ ಅಲ್ಲ, ದಂಬೋ ಅಂತಿದೆ. ದಂಬೋ ದರ್ಪೋ ಅಭಿಮಾನಶ್ಚ. ಓಕೆ, ಅದನ್ನ ಅಭಿಮಾನಶ್ಚ ಅಂತಾನೆ ಹೇಳಿ. ಡಂಬೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪ್ರಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ, ಆಯ್ತಾ, ನೋಟ್ ಮಾಡಿದಕ್ಕೆ. ಹರೇ ಕೃಷ್ಣ. MG ಭೂಮಿಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಹರೇ ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಹರೇ ಕೃಷ್ಣ. ಧನ್ಯವಾದ. ಪದ್ಮಾ GS ಮಾತಾಜಿ ಓದಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದಂಭೋ ದರ್ಪೋ ಅತಿಮಾನಶ್ಚ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಂದಿನಿ ಮಾತಾಜಿ ಓದಿ. ಇವಾಗ ತಾನೇ ಓದದಲ್ಲ. ಓಕೆ, ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಓದಿ. ಮಾತಾಜಿ ನಾನು ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಓದಿ. ಡಂಭೋ ದರ್ಪೋ ಅಭಿಮಾನಶ್ಚ ಮಾತಾಜಿ ಅಲ್ಲಿ ಇದ್ ಮಾಡ್ಬೇಕು, ಪ್ರಿಂಟ್ ಮಿಸ್ಟೇಕ್ ಇದೆ. ಅಭಿಮಾನಶ್ಚ ಅಂತ ಆಗ್ಬೇಕದು. ಓಕೆ ಮಾತಾಜಿ. ಡಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ. ಶ್ಲೋಕ 5. ದೈವೀ ಸಂಪದ್ ವಿಮೋಕ್ಷಾಯ
दैवी सम्पद्विमोक्षाय निबन्धाय सुरीमता बन्धाय सुरीमता माशु च सम्पदं दैवीम् माशु च सम्पदं दैवीम् अभिजातोऽसि पाण्डव अभिजातोऽसि पाण्डव दैवी सम्पद्विमोक्षाय निबन्धाय सुरीमता दैवी सम्पद्विमोक्षाय निबन्धाय सुरीमता माशु च सम्पदं दैवीम् अभिजातोऽसि पाण्डव माशु च सम्पदं दैवीम् अभिजातोऽसि पाण्डव ಇಲ್ಲಿ ಪದಗಳ ಅರ್ಥ ನೋಡುವ. ದೈವಿ ದಿವ್ಯವಾದ ಸಂಪತ್ತುಗಳು, ವಿಮೋಕ್ಷಾಯ ವಿಮೋಚನೆಗಾಗಿ, ನಿಬಂಧಾಯ ಬಂಧನಕ್ಕಾಗಿ, ಆಸುರಿ ಗುಣಗಳು ಮತ ಎಂದು ಪರಿಗಣಿತವಾಗಿವೆ. ಮಾ ಶುಚಃ ಶೋಕ ಪಡಬೇಡ, ಸಂಪತ್ತುಗಳನ್ನು, ದೈವೀಂ ದಿವ್ಯವಾದ, ಅಭಿಜಾತಃ ತಳೆದು ಹುಟ್ಟಿದವನು, ಅಸಿ ಆಗಿದ್ದೀಯೇ ಪಾಂಡವ ಪಾಂಡುಪುತ್ರನೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ ಅಂತೇಳಿ ಅರ್ಜುನನಿಗೆ ಹೇಳುವಂತದ್ದು ಭಗವಂತ. ದೈವಿ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತಾ दैवी सम्पद्विमोक्षाय निबन्धाय सुरीमता मा शुचः सम्पदं दैवीम् अभिजातोऽसि पाण्डव मा शुचः सम्पदं दैवीम् अभिजातोऽसि पाण्डव दैवी सम्पद्विमोक्षाय निबन्धाय सुरीमता मा शुचः सम्पदं दैवीम् अभिजातोऽसि पाण्डव दैवी सम्पद्विमोक्षाय निबन्धाय सुरीमता मा शुचः सम्पद्दैवीम् अभिजातोऽसि पाण्डव दैवी सम्पद्विमोक्षाय निबन्धाय सुरीमता मा शुचः सम्पदं दैवीम् अभिजातोऽसि पाण्डव दैवी सम्पद्विमोक्षाय निबन्धाय सुरीमता सम्पदा दैवीम् अभिजातोऽसि पाण्डव. हरे कृष्ण. ओदिसಬಹುದು ಮಾತಾಜಿ. ಮನೋರಮ ಪ್ರಭು ಮಾತಾಜಿ ಓದಿ. ಮನೋರಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಗೌತಮ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾಸು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮತಾ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ. ಓಕೆ. ಶ್ಲೋಕ 6. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ लोकेऽस्मिन् द्वौ भूत सर्गौ लोकेऽस्मिन्
लोकेऽस्मिन् दैव आसुर एव च दैवो विस्तरश प्रोक्तः विस्तरः प्रोक्तः आसुरं पार्थ मे शृणु द्वौ भूतसर्गौ लोकेऽस्मिन् लोकेऽस्मिन् दैव आसुर एव च दैवो विस्तरश प्रोक्तः आसुरं पार्थ मे शृणु ಇಲ್ಲಿ ಪದಗಳ ಅರ್ಥ ನೋಡುವ. ದ್ವೌ ಎರಡು, ಭೂತ ಸರ್ಗವು ಸೃಷ್ಟಿಸಿದ ಜೀವಿಗಳು, ಲೋಕೆ ಜಗತ್ತಿನಲ್ಲಿ, ಅಸ್ಮಿನ್ ಈ, ದೈವಿಕ ಅಸುರಃ ಆಸುರಿ, ಏವ ಖಂಡಿತವಾಗಿಯೂ, ಚ ಮತ್ತು, ದೈವಃ ದೈವಿಕವು, ವಿಸ್ತರಶಃ ವಿಸ್ತಾರವಾಗಿ, ಪ್ರೋಕ್ತಃ ಹೇಳಲ್ಪಟ್ಟಿದೆ, ಆಸುರಂ ಆಸುರಿಯನ್ನು, ಪಾರ್ಥನೆ ಮೇ ನನ್ನಿಂದ, ಶೃಣು ಕೇಳು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ ಎರಡು ವಿಧಗಳಿವೆ. ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು ಅಂತೇಳಿ ಹೇಳ್ತಾರೆ. ಆಸುರಿ ಗುಣಗಳು ಯಾವುದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರೆ ಅದರ ಬಗ್ಗೆ ವಿವರವಾಗಿ, ಅದರ ಲಕ್ಷಣಗಳೇನು, ಯಾವ ರೀತಿ ಅವರು ಗತಿಯನ್ನ ಪಡಿತಾರೆ, ಅದೆಲ್ಲ ನಮ್ಗೆ ಮುಂದಿನ ಇದರಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು द्वौ भूतसर्गौ लोकेऽस्मिन् दैव आसुर एव च दैवो विस्तरश प्रोक्तः आसुरं पार्थ मे शृणु लोकेऽस्मिन् दैव आसुर एव च दैवो विस्तरश द्वौ भूतसर्गौ लोकेऽस्मिन् दैव आसुर एव च दैवो विस्तरश प्रोक्तः आसुरं पार्थ मे शृणु लोकेऽस्मिन् दैव आसुर एव च आसुरं पार्थ मे शृणु द्वौ भूतसर्गौ लोकेऽस्मिन् दैव आसुर एव च दैवो विस्तरश प्रोक्तः आसुरं पार्थ मे शृणु ಓದಿಸ್ಬೋದು ಮಾತಾಜಿ. ಪಾರ್ವತಿ ಮಾತಾಜಿ ಓದಿ. ಪಾರ್ವತಿ ಮಾತಾಜಿ ಓದಿ. ಹರೇ ಕೃಷ್ಣ. ದೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಹರೇ ಕೃಷ್ಣ. ಧನ್ಯವಾದ. ಸೂರ್ಯಕಾಂತ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೋ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು.
ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸುಮಾ ಮಾತಾಜಿ. द्वौ भूतसर्गौ लोकेऽस्मिन् दैवः असुर एव च दैवो विस्तरसः प्रोक्तः आसुरं पार्थ मे शृणु. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಸರಿ ಮುಂದಕ್ಕೆ ಆಯ್ತು. ಹೋಗುವ. ಓಕೆ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ जनाना विदुरासुराः ನ ಶೌಚಂ ನಾಪಿ ಚಾಚಾರೋ न शौचं नापि चाचारो ನ ಸತ್ಯಂ ತೇಷು ವಿದ್ಯತೆ. सत्यं तेषु विद्यते. ಇಲ್ಲಿ ಪದಗಳ ಅರ್ಥ ನೋಡುವ. ಪ್ರವೃತ್ತಿಂ ಸಮಂಜಸವಾಗಿ ವರ್ತಿಸುವುದನ್ನು, ಚ ಕೂಡ, ನಿವೃತ್ತಿಂ ಸಮಂಜಸವಾಗಿ ಮಾಡದಿರುವುದನ್ನು, ಚ ಮತ್ತು, ಜನಾಹ ವ್ಯಕ್ತಿಗಳು, ನ ವಿದುಹು ತಿಳಿದಿರುವುದಿಲ್ಲ, ಆಸುರಾಹ ಆಸುರಿ ಗುಣದ, ನ ಎಂದಿಗೂ ಇಲ್ಲ, ಶೌಚಂ ಶುಚಿತ್ವವು, ನ ಇಲ್ಲ, ಅಪಿ ಕೂಡ, ಚ ಮತ್ತು, ಆಚಾರಃ ನ ಅಪಿ ಚ ಆಚಾರೋ ಅಂತ ಬರ್ತದಲ್ಲಿ ಅದು ನಾಪಿ ಚಾಚಾರೋ ಅಂತ ಬರುವಂತದ್ದು. ಚ ಆಚಾರಃ ಆಚಾರವು, ನ ಎಂದಿಗೂ ಇಲ್ಲ, ಸತ್ಯಂ ಸತ್ಯವು, ತೇಷು ಅವರಲ್ಲಿ, ವಿದ್ಯತೆ ಇರುತ್ತದೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು, ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಅನುವಾದದ ಅರ್ಥದಲ್ಲಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ प्रवृत्तिं च निवृत्तिं च जनाना विदुरासुराः ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. शौचं नापि चाचारो न सत्यं तेषु विद्यते. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ प्रवृत्तिं च निवृत्तिं च जनाना विदुरासुराः ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. नापि चाचारो न सत्यं विद्यते. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. शौचं नापि चाचारो न ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ. ಉಮಾದೇವಿ ಓದ್ಲಾ ಮಾತಾಜಿ? ಉಮಾದೇವಿ ಮಾತಾಜಿ ಓದಿ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನಾ ವಿದುರಾಸುರಃ ನ ಶೋಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜಾನಾನ ವಿದುರಾಸುರ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಂಡ್ ಬರ್ತಾ ಇಲ್ಲ? ಕೇಳಿಸ್ತಾ ಉಂಟಾ? ಇಲ್ಲ ಮಾತಾಜಿ. ಮಾತಾಜಿ ಸ್ವಲ್ಪ ಆ ಕಡೆ ಹೋಗಿ, ಕಿಟಕಿ ಕಡೆ. ಮಂಗಳ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ಲಿಲ್ವಾ ಮಾತಾಜಿ? ಇಲ್ಲ, ಚೂಸ ಕೇಳಿಸ್ಲಿಲ್ಲ ಮಾತಾಜಿ, ಓದಿ. ಮಾತಾಜಿ. ಪ್ರವೃತ್ತಿಂ ಚ ನಿರ್ವೃತ್ತಿಂ ಚ ಜನಾನ ವಿದುರಾ ಸ್ಫುರಃ ನ ಶೌಚ ನಾಪಿ ಚಾಚಾರೋ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಹೊನ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚ ಆಚಾರೋ ನ ಸತ್ಯಂ ತೇಷು ವಿದ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹೊನ್ನಮ್ಮ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹೊನ್ನಮ್ಮ ಮಾತಾಜಿ ಓದ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಸುರಃ ನ ಶೌಚಂ ನಾಪಿ ಚಾಚರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಮಾತಾಜಿ ನೀವು ಓದಿ, ಯಾವಾಗ್ಲೂ ಯಾಕೆ ಓದೋದಿಲ್ಲ? ಓದಿ, ಹಾಗೆ ಓದಿ ಓದಿ ಅಭ್ಯಾಸ ಆಗುದು, ಆಯ್ತಾ? ಗಾಯತ್ರಿ ಮಾತಾಜಿ ಓದಿ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮನೋರಮ ಪ್ರಭು ಮಾತಾಜಿ ಓದಿ. ಮನೋರಮ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಶೌಚಂ ನಾಪಿ ಚಾಚಾರೋ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ. ಶ್ರೀಕಾಂತ್ ಪ್ರಭುಜಿ ಓದಿ ಒಮ್ಮೆ. ಶ್ರೀಕಾಂತ್ ಪ್ರಭುಜಿ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನನ ವಿದುರಾಸುರಃ ನ ಶೌಚಂ ನಾಪಿ ಚ ಆಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 8. ಅಸತ್ಯಂ ಅಪ್ರತಿಷ್ಠಂ ತೇ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಪರಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಇಲ್ಲಿ ಪದಗಳ ಅರ್ಥ ನೋಡುವ.
ಅಸತ್ಯಂ ನಿಜವಲ್ಲದ್ದು, ಅಪ್ರತಿಷ್ಠಂ ಆಧಾರವಿಲ್ಲದ್ದು, ತೇ ಅವರು, ಜಗತ್ ವಿಶ್ವಾಭಿವ್ಯಕ್ತಿಯು, ಆಹು ಎಂದು ಹೇಳುತ್ತಾರೆ, ಅನೀಶ್ವರಂ ನಿಯಂತ್ರಕನಿಲ್ಲದ್ದು, ಅಪರಸ್ಪರ ಕಾರಣವಿಲ್ಲದೆ, ಸಂಭೂತಂ ಹುಟ್ಟಿದುವುದು, ಕಿಂ ಅನ್ಯತ್ ಇತರ ಕಾರಣವಿಲ್ಲ, ಕಾಮಹೈತುಕಂ ಅದು ಕಾಮ ನಿಮಿತ್ತ ಮಾತ್ರದಿಂದ ಆಗಿದೆ ಅಂತೇಳಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಈ ಆಸುರಿ ಸ್ವಭಾವದವರು ಯಾವ ರೀತಿ ಈ ಒಂದು ಐಹಿಕ ಪ್ರಪಂಚವನ್ನ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ ಅಂತೇಳಿ ಆಸುರಿ ಸ್ವಭಾವದವರ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂತೇಳಿ ಹೇಳ್ತಾ ಇರುವಂತದ್ದು ಈ ಒಂದು ಶ್ಲೋಕದಲ್ಲಿ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಸತ್ಯಂ ಅಪ್ರತಿಷ್ಠಂ ತೇ ಅಸತ್ಯಂ ಅಪ್ರತಿಷ್ಠಂ ತೇ ಅಸತ್ಯಂ ಅಪ್ರತಿಷ್ಠಂ ತೇ ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಸತ್ಯಮ ಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 8. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಒಂದು ಮಾಡುವ ಮಾತಾಜಿ. ಓಕೆ. ಏತಾಂ ದೃಷ್ಟಿಮವಷ್ಠಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಏತಾಂ ದೃಷ್ಟಿಮವಷ್ಠಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಜಯಾಯ ಜಗತೋ ಹಿತಾಃ. ಇಲ್ಲಿ ಪದಗಳ ಅರ್ಥ ನೋಡುವ. ಏತಾಂ ಈ ದೃಷ್ಟಿಯನ್ನು ಅವಷ್ಟಭ್ಯ ಸ್ವೀಕರಿಸಿ, ನಷ್ಟ ಕಳೆದುಕೊಂಡು,
ಆತ್ಮನಃ ತಮ್ಮನ್ನು ಅಲ್ಪಬುದ್ಧಯ ಮಂದಮತಿಗಳು ಪ್ರಭವಂತಿ ಏಳಿಗೆ ಹೊಂದುವರು. ಉಗ್ರ ಕರ್ಮಾಣಃ ದುಃಖಮಯ ಕಾರ್ಯಗಳಲ್ಲಿ ನಿರತರಾಗಿ ಕ್ಷಯಾಯ ನಾಶಕ್ಕಾಗಿ ಜಗತಃ ಜಗತ್ತಿನ ಅಹಿತಾಹ ಅಹಿತಕರರಾಗಿ. ಅನುವಾದ: ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಆಸುರಿ ಸ್ವಭಾವದವರು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿರಲ್ಲ, ಮತ್ತೆ ಜಗತ್ತೆಲ್ಲ ಆಧಾರ ಇಲ್ಲ, ಜಗತ್ತಿಗೆ ಅದು ಅಸತ್ಯ, ಅದನ್ನ ನಿಯಂತ್ರಿಸ್ಲಿಕ್ಕೆ ದೇವರಿಲ್ಲ, ಆ ರೀತಿ ಹೇಳ್ತಾರೆ. ಮತ್ತೆ ಅವರು ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಈ ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಅವ್ರು ಮಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಿದ್ದಾರೆ ಈ ಒಂದು ಶ್ಲೋಕದ ಅರ್ಥದಲ್ಲಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯಃ ದೃಷ್ಟ್ವಾ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಕ್ಷಯಾಯ ಜಗತೋ ಹಿತಾಃ. ಏತಾಂ ವೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಏತಾಂ ದೃಷ್ಟ್ವಂ ಅವಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ ಪ್ರಭವಂತ್ಯಗ್ರ ಕರ್ಮಾಣಃ ಪ್ರಭವಂತಿ ಉಗ್ರ ಕರ್ಮಾಣ ಪ್ರಭವಂತ್ಯುಗ್ರ ಕರ್ಮಾಣಃ ಪ್ರಭವಂತ್ಯುಗ್ರ ಕರ್ಮಣಃ ಕ್ಷಯಾಯ ಜಗತೋ ಹಿತಾಃ. ಪ್ರಭವಂತ್ಯುಗ್ರ ಕರ್ಮಾಣಃ ಪ್ರಭವಂತ್ಯುಗ್ರ ಅಲ್ಲಿ ವಂತ್ಯು ಅಂತಾನೆ ಬರ್ಬೇಕು, ವಂತಿ ಇಲ್ಲ. ಪ್ರಭವಂತ್ಯುಗ್ರ ಕರ್ಮ ಪ್ರಭವಂತಿ ಉಗ್ರ ಪ್ರಭವಂತ್ಯುಗ್ರ ಅಂತ ಆಗ್ತದೆ. ಪ್ರಭವಂತ್ಯುಗ್ರ ಕರ್ಮಾಣಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇನ್ನೊಂದ್ಸತಿ ಓದ್ಲಾ ಮಾತಾಜಿ? ಟೈಮ್ ಇದೆಯಾ? ಓದಿ ಓದಿ. ಏತಾಂ ದೃಷ್ಟ್ವಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಂ ಅವಷ್ಟಭ್ಯ ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ ಮಾತಾಜಿ.
ಕ್ಷಯಾಯ ಏನ್ ಹೇಳಿ ಮಾತಾಜಿ? ಕ್ಷಯಾಯ ಜಗತೋ ಹಿತಾಹ. ಕ್ಷಯಾಯ ಜಗತೋ ಹಿತಾಹ. ಹರೇ ಕೃಷ್ಣ. ಲಕ್ಷ್ಮೀ ಬೇವಿ ಮಾತಾಜಿ. दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಅಹಿತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ ಮಾತಾಜಿ. ಎಂ ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಎಂ ಎನ್ ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಾಂ ದೃಷ್ಟಿಮವಷ್ಟಭ್ಯ ಏತಾಂ ದೃಷ್ಟಿ ಅವಷ್ಟಭ್ಯ ದೃಷ್ಟಿಮವಷ್ಟಭ್ಯ ಅಷ್ಟಭ್ಯ ಅವಷ್ಟಭ್ಯ ಏತಾಂ ದೃಷ್ಟಿಮವಷ್ಟಭ್ಯ ಏತಾಂ ದೃಷ್ಟಿ ಅಷ್ಟಭ್ಯ ಅವಷ್ಟಭ್ಯ ಏತಾಂ ದೃಷ್ಟಿಂ ಅಲ್ಲಿ ಏತಾಂ ದೃಷ್ಟಿಮವಷ್ಟಭ್ಯ ಏತಾಂ ದೃಷ್ಟಿ ಮವಷ್ಟಭ್ಯ ಮವಷ್ಟಭ್ಯ ಏತಾಂ ದೃಷ್ಟಿ ಮವಷ್ಟಭ್ಯ ನಷ್ಟಾತ್ಮನೋ ಅಲ್ಪ ಬುದ್ಧಯಃ ಪ್ರಭವತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮನೋರಮಾ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಮನೋರಮಾ ಪ್ರಭು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ಏತಾಂ ದೃಷ್ಟಿಮವಷ್ಟಭ್ಯ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯೋ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ ನೀವು ಓದ್ತೀರಾ? ಪದ್ಮಾ ಜಿ ಎಸ್ ಮಾತಾಜಿ ಓದಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ. ಪದ್ಮಾ ಜಿ ಎಸ್ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಏತಾದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋ ಅಲ್ಪಬುದ್ಧಯಃ ಪ್ರಭವಂತ್ಯೋಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯು ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಏತಾಂ ದೃಷ್ಟಿಮವಷ್ಟಭ್ಯ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಕಾಂತ್ ಪ್ರಭುಜಿ. ಸುಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಮಾಯ ಜಗತೋ ಹಿತಾಃ. ಹರೇ ಓದ್ಲಾ ಶ್ರೀಕಾಂತ್ ಧನ್ಯವಾದ ಮಾತಾಜಿ. ಓದಿ ಓದಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಮಾತಾಜಿ. ಶ್ಲೋಕ 9. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತೆ ಉಗ್ರಕರ್ಮಾಣಃ ಕ್ಷಯಯ ಜಗತೋ ಹಿತಃ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವತ್ಯುಗ್ರಹ ಕರ್ಮಾಣಃ ಕ್ಷಯ ಜಗತೋ ಹಿತಃ. ಕ್ಷಯಾಯ ಜಗತೋ ಹಿತಾಃ. ಇದು ಕ್ಷಯಾಯ ಕೆಳಗಡೆ ಜಗತೋ ಅಹಿತಾಃ. ಕ್ಷಯ ಜಗತೋ ಹಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಬೇಕಾ? ಮಾತಾಜಿ. ಓಕೆ. ಶ್ಲೋಕ 9. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಪ್ರಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುಸೂಯ ಮಾತಾಜಿ. ಅನುಸೂಯ ಮಾತಾಜಿ. ಅನುಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಃ. ಹರೇ ಕೃಷ್ಣ. ಎಲ್ಲರೂ ಓದಿ ಆಯ್ತಲ್ವಾ? ಯಾವ್ದು ಹೆಸರು ಬಿಟ್ಟು ಹೋಗಿಲ್ಲಲ್ವಾ? ಮಾತಾಜಿ ಓದಿ. ನೀವು ಓದಿ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.
ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಹರೇ ಅಲ್ಲಿ ಕೃಷ್ಣ ಕೃಷ್ಣನ್ ಮಾತಾಜಿ, ಪ್ರಭುಜಿ ನಂಬರ್ ಹಾಕಿದ್ದಾರೆ. ಧನ್ಯವಾದಗಳು. ಅವ್ರು ಇದು ಆಗ್ತಾ ಇಲ್ವಾ ಅಟೆಂಡೆನ್ಸ್?